ಕುಂದಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿಜಾಬ್ ಹಗ್ಗ ಜಗ್ಗಾಟ ಮುಂದುವರೆದಿದ್ದು ಹಿಂದೂ ಹಿಜಾಬ್ ಧರಿಸಿ ವಿದ್ಯಾರ್ಥಿಗಳು ಕಾಲೇಜು ಆವರಣದೊಳಗೆ ಪ್ರವೇಶಿಸಿದ್ದಾರೆ. ಆದರೆ ಅವರನ್ನ ತರಗತಿಗೆ ಪ್ರವೇಶಿಸಲು ಬಿಡದೆ ಪ್ರತ್ಯೇಕ ಕೊಠಡಿಯಲ್ಲಿ ಕುಳ್ಳಿರಿಸಿದ್ದಾರೆ. ಬೆಳಗ್ಗೆ ಹಿಜಾಬ್ ಧರಿಸಿ ವಿದ್ಯಾರ್ಥಿಗಳು ಕಾಲೇಜು ಆವರಣದೊಳಗೆ ಪ್ರವೇಶಿಸ್ತಾ ಇದ್ದಂತೆ ಪ್ರಾಂಶುಪಾಲರು ಹಿಜಾಬ್ ತೆಗೆದು ತರಗತಿಗೆ ತೆರಳುವಂತೆ ಸೂಚಿಸಿದ್ದಾರೆ. ಇದಕ್ಕೆ ಒಪ್ಪದ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆದೇಶದ ಬಗ್ಗೆ ತಿಳಿಸಿದ್ದಾರೆ. ಆದರೂ ಹಿಜಾಬ್ ಧರಿಸಿ ತರಗತಿಗೆ ಹೋಗಲು ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಅವರನ್ನ ಎಂದಿನಂತೆ ತರಗತಿಗೆ ಹೋಗಲು ಬಿಡದೆ ಪ್ರತ್ಯೇಕ ಕೊಠಡಿಯಲ್ಲಿ ಕೂರಲು ವ್ಯವಸ್ಥೆ ಮಾಡಿದ್ದಾರೆ. ಇದೇ ವಿದ್ಯಾರ್ಥಿಗಳು ಕಳೆದ ವಾರ ಗೇಟ್ನಿಂದ ಹೊರಗೆ ಕುಳಿತು ಪ್ರತಿಭಟಿಸಿದ್ರು. ಇನ್ನು ಶನಿವಾರ ಸರ್ಕಾರ ಹೊರಡಿಸಿದ ವಸ್ತ್ರ ಸಂಹಿತೆ ಕುರಿತು ಸರ್ಕಾರದ ಆದೇಶ ಹೊರಡಿಸಿತು. ಇಂದು ಅದೇ ಸರ್ಕಾರದ ಆದೇಶದ ಪ್ರತಿಯನ್ನ ಕಾಲೇಜಿನ ಗೇಟ್ಗೆ ಕಾಲೇಜು ಸಿಬ್ಬಂದಿ ಅಂಟಿಸಿದ್ದಾರೆ. ನಮ್ಮಲ್ಲಿ ಅಡ್ಮಿಷನ್ ಟೈಮಲ್ಲಿ ಹೇಳಿರ್ತೇವೆ, ಯಾವುದೇ ಸ್ಕಾರ್ಫ್ ಯಾವುದೇ ಬುರ್ಕ ಹಾಕ್ಕೊಂಡು ನಮ್ಮ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋಗಿಲ್ಲ. ಸೊ ಹಾಗಿದ್ದ ಕೇಸದಲ್ಲಿ ಇಮಿಡಿಯೇಟ್ ಅಡ್ಮಿಷನ್ ಟೈಮ್ ಹೇಳ್ತೇವೆ, ಬೇಡ ನೀವು ಕಾಲೇಜಲ್ಲಿ ಅಡ್ಮಿಷನ್ ಆಗೋದಿಲ್ಲ. ಹಾಗೆ ಮಕ್ಕಳು ಬುರ್ಕ ಹಾಕೊಂಡು ಬಂದರೆ ಅಥವಾ ಸ್ಕಾರ್ಫ್ ಹಾಕೊಂಡು ಬಂದರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಚೇಂಜಿಂಗ್ ರೂಮ್ ಅಂತ ಇದೆ, ಅಲ್ಲಿ ಚೇಂಜ್ ಮಾಡ್ಕೊಂಡು ಕ್ಲಾಸ್ ಹೋಗಿ ಕೂತ್ಕೊಳ್ತಾರೆ. ಹಾಗೆ ಕೇಸರಿಗೆ ಎಲ್ಲರೂ ನಾವು ಮಾಡೋದಿಲ್ಲ. ಇಲ್ಲ, ಕೇಸರಿ ಇಷ್ಟು ತನಕ ಹಾಕೊಂಡು ಬಂದಿದ್ದು ಯಾರಿಲ್ಲ, ಇವತ್ತು ಜಸ್ಟ್ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಬಿಟ್ಟರೆ ಸ್ಕಾರ್ಫ್ ಅನ್ನುವಂಥದ್ದು ಮಕ್ಕಳು ಕೆಳಗಡೆ ನಾನು ಹೇಳಿದ ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ, ಇಟ್ಟಿದ್ದೇವೆ ಗರ್ಲ್ಸ್ ಕ್ಲಾಸಲ್ಲಿ. ಇಲ್ಲ ಕ್ಲಾಸಲ್ಲಿ ಕೊಡೋದಿಲ್ಲ. ಇವರು ಒತ್ತಾಯ ಏನೀಗ? ಇವ್ರದ್ದೇನು ಒತ್ತಾಯ ಇಲ್ಲ, ಯಾಕಂದರೆ ಇಲ್ಲಿ ಹತ್ತಿರದ ಎಲ್ಲ ಕಾಲೇಜ್ಗಳು ಹೀಗೆ ಪ್ರೊಟೆಸ್ಟ್ ಆಗ್ತಾ ಇರೋದ್ರಿಂದ ನಾವು ಒಂದು ಮಾಡುವ ಅಂತ ಹೇಳ್ಕೊಂಡು ಅಷ್ಟೇ, ಮತ್ತೇನಿಲ್ಲ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಇದು.